ಊರಿಗೆ ಮನುಷ್ಯನಲ್ಲ ಸ್ಮಶಾನಕ್ಕೆ ಹೆಣವೂ ಅಲ್ಲ ಎಂಬ ಸ್ಥಿತಿ ಕಾಂಗ್ರೆಸ್ ಪಕ್ಷದಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಟೀಕಿಸಿದ್ದಾರೆ. ಅವರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಹಿಜಾಬ್ ಪರವಾಗಿ ಇದೆ ಎಂದು ಹೇಳಲು ಡಿಕೆ ಶಿವಕುಮಾರ್ ಬಿಡ್ತಿಲ್ಲ, ನಾವು ಹಿಂದೂ ಪರವಾಗಿ ಇದ್ದೇವೆ ಎಂದು ಹೇಳಲು ಸಿದ್ದರಾಮಯ್ಯ ಬಿಡ್ತಿಲ್ಲ. ಇದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಫೈಟ್ ಅಷ್ಟೇ ಎಂದು ಹೇಳಿದ್ರು. ವಿಧಾನಸಭೆಯಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದದ ಬಗ್ಗೆ ಯಾಕೆ ಕಾಂಗ್ರೆಸ್ ಮಾತನಾಡುತ್ತಿಲ್ಲ? ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಸಮಸ್ಯೆಯಾಗಿದೆ. ಆ ಕಾಳಜಿ ಕಾಂಗ್ರೆಸ್ಸಿಗೆ ಬೇಕಲ್ವಾ? ಎಲ್ಲಿದೆ ಈ ಕಾಳಜಿ? ಈ ಬಗ್ಗೆ ಚರ್ಚೆ ಮಾಡಬೇಕಿತ್ತಲ್ವಾ? ಆದರೆ ಅವರು ಯಾಕೆ ಚರ್ಚೆ ಮಾಡುವುದಿಲ್ಲ? ಅಂದ್ರೆ ಚರ್ಚೆ ಮಾಡಿದ್ರೆ ಓಟು ಹೋಗ್ತದೆ, ಓಟು ಹೋಗುವ ಕೆಲಸ ಮಾಡಬಾರದು ಎಂದು ಕಾಂಗ್ರೆಸ್ ತೀರ್ಮಾನಿಸಿದೆ. ಅದಕ್ಕೆ ಸಚಿವ ಈಶ್ವರಪ್ಪರನ್ನ ಹಿಡಿದುಕೊಂಡಿದ್ದಾರೆ ಅಷ್ಟೇ. ಇದು ಬಿಟ್ಟು ಕಾಂಗ್ರೆಸ್ಗೆ ಬೇರೇನೂ ಉದ್ದೇಶ ಇಲ್ಲ ಎಂದು ಅವರು ಆರೋಪಿಸಿದ್ರು. ಕಾಂಗ್ರೆಸ್ಸಿಗೆ ಸ್ವಾರ್ಥ. ಈಶ್ವರಪ್ಪ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮೂವರನ್ನ ಬಿಟ್ಟರೆ ಬೇರೇನಿದೆ ಎಂದು ಪ್ರಶ್ನಿಸಿದ ಸಚಿವರು, ಒಂದು ಸದನಕ್ಕೆ ಪ್ರತಿದಿನ 1 ಕೋಟಿ ರೂಪಾಯಿ ಖರ್ಚಾಗ್ತದೆ. ಜನಗಳ ದುಡ್ಡು ತೆಗೆದುಕೊಂಡು ವಿಧಾನಸೌಧದಲ್ಲಿ ಆರಾಮವಾಗಿ ನಿದ್ದೆ ಹೊಡೆದರೆ ಏನರ್ಥ ಬರುತ್ತೆ? ಜನರಿಗೆ ಮೋಸ ಮಾಡಿದಾಗೆ ಅಲ್ವಾ? ಕಾಂಗ್ರೆಸ್ನವರಿಗೆ ಬುದ್ಧಿ ಇದ್ರೆ ಜನಗಳ ವಿಷಯವಾಗಿ ಧ್ವನಿ ಎತ್ತಲೆ. ಅದು ಬಿಟ್ಟು ಡಿಕೆ ಶಿವಕುಮಾರ್ ಅವರು ಈಶ್ವರಪ್ಪ ಮೇಲೆ ತೂಳು ಏರಿಸುವುದು, ಹೊಡೆದಾಡುವುದು ಇದಕ್ಕೆ ವಿಧಾನಸಭೆಗೆ ಬರುವುದಾ? ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಬಡವರಿಗೋಸ್ಕರ ಕಟ್ಟಿರುವುದು, ಕುಸ್ತಿ ಆಡೋಕೆ ಅಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಊರಿಗೆ ಮನುಷ್ಯ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ಊರಿಗೆ ಮನುಷ್ಯ ಅಲ್ಲ, ಸ್ಮಶಾನಕ್ಕೆ ಅಲ್ಲ. ಆ ಸ್ಥಿತಿಯು ಈ ಹಿಜಾಬ್ ಇದೆಯಲ್ಲ, ಹಿಜಾಬ್ದು ನಾವು ಅವ್ರ ಪರವಾಗಿದ್ದೀರಿ ಅಂತ ಹೇಳಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರು ನಾವು ಹಿಂದೂ ಪರ ಇದ್ದೀರಿ ಅನ್ನೋಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಫೈಟ್ ಅಷ್ಟೇ. ಇಲ್ಲಿ ವಿಧಾನಸಭಾ ಅಧಿವೇಶನ ಈಗ ನಡೆದಾಗ ಅವ್ರೇನು ಮಾಡಬೇಕಾಯಿತು? ಇಡೀ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಚರ್ಚೆ ಆಗ್ತಾ ಇರೋದು ಕಳೆದ 10-15 ದಿನದಿಂದ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೂ. ಆದರೆ ವಿಧಾನಸಭೆಯಲ್ಲಿ ಯಾಕೆ ಇದು ಪ್ರಸ್ತಾವ ಯಾಕೆ ಮಾಡ್ತಾ ಇಲ್ಲ? ಮಾಡಬೇಕಲ್ಲ. ವಿಧಾನಸಭೆ ನಡೆಯೋದೇನಕ್ಕೆ? ಜನಗಳ ಸಮಸ್ಯೆ. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಶಾಲೆಗೆ ಹೋಗ್ಬೇಕು, ವಿದ್ಯಾಭ್ಯಾಸ ಕಲಿಬೇಕು. ಕಾಳಜಿ ಕಾಂಗ್ರೆಸ್ ಅವ್ರಿಗೆ ಬೇಕಲ್ಲ? ಎಲ್ಲಿದೆ ಕಾಳಜಿ? ರೈಸ್ ಮಾಡಬೇಕಾಯ್ತಲ್ಲ ಅವರು. ಹಿಜಾಬ್ ಬಗ್ಗೆ, ಕೇಸರಿ ಶಾಲು ಬಗ್ಗೆ ಮಾಡಬೇಕಾಯ್ತು. ಯಾಕೆ ಮಾಡ್ತಾ ಇಲ್ಲ? ಮಾಡಿದ್ರೆ ಓಟು ಹೋಗುತ್ತೆ. ಓಟು ಹೋಗೋ ಕೆಲಸವನ್ನು ನಾವು ಮಾಡಬಾರ್ದು ಅಂತ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದೆ. ಅದಕ್ಕೆ ಈಶ್ವರಪ್ಪನ ಹಿಡ್ಕೊಂಡಿದ್ದಾರೆ ಅಷ್ಟೇ. ಈಶ್ವರಪ್ಪನ ಹಿಡ್ಕೊಂಡಿರೋ ಪ್ರಶ್ನೆ ಇದು ಬಿಟ್ಟು ಬೇರೆ ಏನೂ ಇಲ್ಲ ಅವ್ರಿಗೆ. ನಿಜಕ್ಕೂ ಅವ್ರಿಗೇನಾನ ಜನದ ಕಾಳಜಿ ಇದ್ದಿದ್ರೆ ಈಗ ಯಾರ ಬಗ್ಗೆ ನಾವು ಧರಣಿ ಮಾಡಿದ್ರಿ? ರೈತರ ಬಗ್ಗೆ ಧರಣಿ ಮಾಡಿದ್ರಿ. ನಾವು ಹಿಂದೆ ರೈತರ ಬಗ್ಗೆ ಧರಣಿ ಮಾಡಿದ್ರಿ, ಬಡವ್ರ ಬಗ್ಗೆ ಹೋರಾಟ ಮಾಡಿ ರಾತ್ರಿ ಆಗಲು ಮಲಗಿದ್ರಿ ಅಲ್ಲೇ. ಇದರಲ್ಲಿ ಬಡವ್ರ ಪ್ರಶ್ನೆ ಏನು ಬರ್ತದೆ? ಇದರಲ್ಲಿ ಸ್ವಾರ್ಥ. ಈಶ್ವರಪ್ಪ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಷ್ಟು ಬಿಟ್ಟರೆ ಏನೈತೆ? ಆ 3 ಜನಕ್ಕೋಸ್ಕರ ಇಡೀ ಸದನ, ಒಂದು ಸದನಕ್ಕೆ ಪ್ರತಿದಿನ 1 ಕೋಟಿ ರೂಪಾಯಿ ಖರ್ಚಾಗ್ತದೆ. ಜನಗಳ ದುಡ್ಡು, ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಆ ಜನಗಳ ದುಡ್ಡು ತಗೊಂಡು ನೀವು ಆರಾಮ್ಸೆ ನಿದ್ದೆ ಹೊಡೆದ್ರೆ ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ಏನು ಅರ್ಥ ಬರ್ತದೆ? ಜನಗಳಿಗೆ ಮೋಸ ಮಾಡ್ದಂಗಲ್ಲ. ಕಾಂಗ್ರೆಸ್ ಅವ್ರಿಗೆ ಏನಾದರೂ ಬುದ್ಧಿ ಮರ್ಯಾದೆ ಏನಾನ ಇದ್ದರೆ ಜನಗಳು ದುಡ್ಡು ತಗೊಂಡು, ಜನಗಳು TADA ತಗೊಂಡು ಅವ್ರ ಕಾರಲ್ಲಿ ಓಡಾಡಿ ನೀವು ಅವ್ರ ವಿಷಯನೇ ರೈಸ್ ಮಾಡಿದೆ. ಬರೀ ಈಶ್ವರಪ್ಪ ಡಿ ಕೆ ಶಿವಕುಮಾರ್, ಈಶ್ವರಪ್ಪ ಡಿ ಕೆ ಶಿವಕುಮಾರ್ ತೋಳೇರ್ಸೋದು, ಹೊಡೆದಾಡೋದು, ತೋಳೇರ್ಸೋದು. ಇದಕ್ಕೆ ಬರೋದು ನೀವು. ವಿಧಾನಸಭೆ ಇರೋವಂಥದ್ದು ಕೆಂಗಲ್ ಹನುಮಂತಯ್ಯ ಕಟ್ಟಿರೋದು ಬಡವರಿಗೋಸ್ಕರ ಕಟ್ಟಿರೋದು, ಕುಸ್ತಿ ಆಡೋಕ್ಕಲ್ಲ ಕಟ್ಟಿರೋದು. ಅದರಿಂದ ದಯವಿಟ್ಟು ಕಾಂಗ್ರೆಸ್ ಅವರು ದಯವಿಟ್ಟು ಹಿಜಾಬ್ ಬಗ್ಗೆ ಅವ್ರದ್ದು ನಿಲುವೇನು ಅಂತ ಹೇಳಬೇಕು, ಕೇಸರಿ ಬಗ್ಗೆ ಅವ್ರ ನಿಲುವೇನು ಅಂತ ಹೇಳಬೇಕು. ನೂರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅವರು ಮತ್ತೆ ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗೋದು ವಿದ್ಯಾಭ್ಯಾಸಕ್ಕೆ ಹೊರತು ಮತ ಪ್ರಚಾರಕ್ಕೆ ಅಲ್ಲ ಅನ್ನೋದನ್ನು ಕೂಡ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200
customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874